ಅಯೋಧ್ಯೆಯಲ್ಲಿ ರಾಮ ಮಂದಿರ ನೋಡಲು ಅವಕಾಶ ಸಿಕ್ಕಿರುವ ಹಿಂದೂಗಳು ಪುಣ್ಯವಂತರು ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಹೇಳಿದರು. ಬೆಳ್ತಂಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಹರೀಶ್ ಪುಂಜಾ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ. ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕೆಂಬುದು ಕೋಟ್ಯಾಂತರ ಹಿಂದೂಗಳ ಬಯಕೆ ಆಗಿತ್ತು. ಈಗ ಕಾಲ ಕೂಡಿ ಬಂದಿದೆ. ಪುರಾಣತ್ವದ ಇಲಾಖೆ ನೀಡಿದ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶ ದೊರೆತಿದೆ. ಇಂತಹ ಸಮಯದಲ್ಲಿ ಬದುಕಿರುವ ನಾವೆಲ್ಲ ಹಿಂದೂಗಳು ಪುಣ್ಯವಂತರು ಎಂದು ಹೇಳಿದರು. ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮ ಈ ದೇಶದ ಈ ವಿಶ್ವದ ಹಿಂದೂಗಳು ನಂಬಿಕೊಂಡು ಬಂದಿರತಕ್ಕಂಥ ಆರಾಧ್ಯ ದೇವರು ಶ್ರೀರಾಮಚಂದ್ರರ ಜನ್ಮಭೂಮಿಯಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕೆನ್ನುವಂಥ ಕನಸನ್ನು ಹೊತ್ತುಕೊಂಡು ಈ ದೇಶದ ಹಿಂದೂಗಳು ಹೋರಾಟವನ್ನು ಮಾಡಿದರು. ಅನೇಕ ಹಿರಿಯರು ಪ್ರಾಣಾರ್ಪಣೆಯ ಮೂಲಕ ಹೋರಾಟದ ಮೂಲಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಬೇಕೆನ್ನುವಂಥ ಕನಸನ್ನು ಹೊತ್ತು ಈ ದೇಶದ ಜನರ ಹಿಂದೂ ಸಮಾಜದ ಮುಂದೆ ಅನೇಕ ಆಂದೋಲನಗಳನ್ನು ಮಾಡಿದರು. ಪ್ರಾಯಶಃ ಅದರ ಜೊತೆಗೆ ಕಾನೂನಿನ ಹೋರಾಟವೂ ಆಯಿತು. ಇವತ್ತು ಸುದೀರ್ಘವಾಗಿರ್ತಕ್ಕಂಥ ಕಾನೂನು ಹೋರಾಟದಲ್ಲಿ ಹಿಂದೂ ಸಮಾಜದ ಭಾವನೆ ಏನಿದೆ, ಹಿಂದೂ ಸಮಾಜದ ಆಸೆಗಳು ಏನಿದೆ, ಹಿಂದೂ ಸಮಾಜದ ಒತ್ತಾಸೆ ಏನಿತ್ತು, ಈ ದೇಶದ ಅಯೋಧ್ಯೆಯಲ್ಲಿ ಹಿಂದೂ ಸಾಮ್ರಾಜ್ಯ ಆಗಿರ್ತಕ್ಕಂಥ ಶ್ರೀರಾಮಚಂದ್ರರ ಭವ್ಯ ಮಂದಿರ ನಿರ್ಮಾಣ ಆಗಬೇಕೆನ್ನುವಂಥ ಕನಸೇನಿತ್ತು, ಇತಿಹಾಸ ಮತ್ತು ಪುರಾತತ್ವ ಇಲಾಖೆಯ ಕೊಟ್ಟಿರ್ತಕ್ಕಂಥ ಪುರಾವೆಗಳ ಮೂಲಕ ಈ ದೇಶದ ಸುಪ್ರೀಂ ಕೋರ್ಟು ಪುರಾವೆಯನ್ನು ಎತ್ತಿ ಹಿಡಿದು ಶ್ರೀರಾಮಚಂದ್ರ ಜನ್ಮ ತಾಳಿರತಕ್ಕಂಥದ್ದು ಅಯೋಧ್ಯೆಯಲ್ಲಿ ಎನ್ನುವಂಥದ್ದನ್ನು ಒತ್ತಿ ಹೇಳಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವಂಥ ಆಗಬೇಕೆನ್ನುವಂತಹ ತೀರ್ಪನ್ನು ಕೊಡುವ ಮೂಲಕ ಸಮಸ್ತವಾಗಿರ್ತಕ್ಕಂಥ ವಿಶ್ವದ ಹಿಂದೂಗಳಿಗೆ ಒಂದು ಒಳ್ಳೆಯ ಆತ್ಮವಿಶ್ವಾಸ ಮತ್ತು ಜಯದ ಸಂಕೇತ ರೀತಿಯಲ್ಲಿ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ. ಆ ಮೂಲಕ ಖಂಡಿತ ವಿಶ್ವಾಸ ಇದೆ, ನಮ್ಮೆಲ್ಲ ಈಗ ಯಾರು ಬದುಕಿರ್ತಕ್ಕಂಥ ಹಿಂದೂಗಳಿದ್ದಾರೆ ಇವರು ಭಾಗ್ಯವಂತರು. ಯಾಕೆಂತೇಳಿದರೆ ಇವತ್ತು ಅನೇಕ ಹಿರಿಯರ ಹೋರಾಟದ ಮೂಲಕ ಇವತ್ತು ನಮ್ಮ ಈ ಜನ್ಮದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಆ ದೇವಾಲಯ ನಿರ್ಮಾಣ ಆಗ್ತಕ್ಕಂಥ ಆ ಸಮಯದಲ್ಲಿ ನಾವು ಜೀವಂತ ಇದ್ದೇವಲ್ಲ, ಇದು ನಮಗೆ ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜನ್ಮ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ.